ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಮಖಾನ ಪಾಯಸ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಮಖಾನ ಅಂದರೆ ಕಮಲದ ಬೀಜ, ಅಂದರೆ ತಾವರೆ ಹೂವಿನ ಬೀಜ ಅಂತ ಹೇಳ್ತಾರೆ. ಇದಕ್ಕೆ ನೋಡೋದಕ್ಕೆ ಪಾಪ್ಕಾರ್ನ್ ಥರ ಕಾಣಿಸುತ್ತೆ. ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ. ಜಾಸ್ತಿ ಟೈಮ್ ಕೂಡ ಬೇಕಂತಿಲ್ಲ ಈ ಪಾಯಸ ಮಾಡೋದಕ್ಕೆ, 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು ನಾವು. ಬನ್ನಿ ನೋಡೋಣ ರೆಸಿಪಿ ಹೇಗೆ ಮಾಡೋದಂತ. ಮೊದಲಿಗೆ ಒಂದು ಬಾಣಲಿಗೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಕಾದ್ಮೇಲೆ 2 ಕಪ್ನಷ್ಟು ನಾನು ಮಖಾನ ಅಂದರೆ ಕಮಲದ ಬೀಜನ ಹಾಕ್ತಾಯಿದ್ದೀನಿ. ಇದು ಯಾಕಂದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಈ ಮಖಾನ. ನಾವು ಈ ಥರ ತುಪ್ಪದ ಜೊತೆ ರೋಸ್ಟ್ ಮಾಡಿದರೆ ಕ್ರಿಸ್ಪಿ ಆಗುತ್ತೆ, ಅದಕ್ಕೋಸ್ಕರ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕು. ನಾವು ತುಪ್ಪದ ಜೊತೆ ರೋಸ್ಟ್ ಮಾಡಿ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪಾಯಸಕ್ಕೆ ಯೂಸ್ ಮಾಡೋದಾದ್ರೂ ರೋಸ್ಟ್ ಮಾಡಿದ್ರೇ ಒಳ್ಳೆಯದು. ಜಾಸ್ತಿ ಟೈಮ್ ಬೇಕಂತಿಲ್ಲ, ಒಂದು 2ರಿಂದ 3 ನಿಮಿಷ ರೋಸ್ಟ್ ಮಾಡಿದರೆ ಸಾಕಾಗುತ್ತೆ. ರೋಸ್ಟ್ ಮಾಡಿದ ಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ನೀವು. ಇದರಲ್ಲಿ ಹೆಚ್ಚಾಗಿ ಮಿನರಲ್ಸ್, ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯದಿದು ತುಂಬಾ. ನೀವು ಮಕ್ಕಳಿಗೆ ಈ ಥರ ರೋಸ್ಟ್ ಮಾಡಿ ಕೂಡ ಕೊಡ್ಬೋದು, ಅಥವಾ ಈ ಥರ ಪಾಯಸ ಅಥವಾ ಬೇರೆ ಬೇರೆ ಡಿಶನ್ನು ಮಾಡಿ ಕೂಡ ಕೊಡ್ಬೋದು. ತುಂಬಾ ಒಳ್ಳೆಯದು ಮಕ್ಕಳಿಗೆ. ನೋಡಿ, ನೆಕ್ಸ್ಟ್ ನಾನು ರೋಸ್ಟ್ ಮಾಡಿ ಇಟ್ಕೊಳೋದ್ರಲ್ಲಿ 3/4 ಭಾಗದಷ್ಟು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪೌಡ್ರಾಗಿ ಮಾಡೋದು ಬೇಡ. ನೋಡಿ, ಈ ಥರ ಮಾಡಿದರೆ ಸಾಕಾಗುತ್ತೆ. 1/4 ಭಾಗದಷ್ಟು ಉಳಿಸಿದ್ದೀನಿ ಹಾಗೆ. ನೆಕ್ಸ್ಟ್ ನಾನು ಅದೇ ಬಾಣಲಿಗೆ 2 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ಬಾದಾಮಿನ ಹಾಕ್ತಾಯಿದ್ದೀನಿ. ಬಾದಾಮಿ ಸ್ವಲ್ಪ ಜಾಸ್ತಿ ಟೈಮ್ ತಾಗುತ್ತಲ್ವ, ಅದಕ್ಕೆ ಮೊದಲಿಗೆ ಹಾಕಿದ್ದೀನಿ. ಬಾದಾಮಿ ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ಗೋಡಂಬಿನ ಹಾಕಿದ್ದೀನಿ. ಗೋಡಂಬಿ ಕೂಡ ಕಾದ್ಮೇಲೆ ಸ್ವಲ್ಪ ಒಣ ದ್ರಾಕ್ಷಿನೂ ಹಾಕ್ತಾಯಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇದೆ ಅಲ್ವ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಣ ದ್ರಾಕ್ಷಿ ಕೂಡ ಇದು ರೋಸ್ಟ್ ಆಗಿದೆ, ತೆಗೆದೊಂದು ಬೇರೆ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪಿಸ್ತಾ ಕೂಡ ಯೂಸ್ ಮಾಡಿದ್ದೀನಿ, ಅದನ್ನು ನಾನು ರೋಸ್ಟ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಅದೇ ಪಾತ್ರೆಗೆ ನಾನು 600 ml ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ದಪ್ಪ ಹಾಲನ್ನೇ ತೊಗೊಂಡಿದ್ದೀನಿ ನಾನು. ಇದನ್ನು ನಾವೀಗ ಕಾಯಿಸ್ಕೊಳ್ಬೇಕು. ಎಷ್ಟು ಕಾಯಿಸ್ಬೇಕು ಅಂದರೆ 600 ml ಹಾಲು ಒಂದು 500 ml ಅಥವಾ ಒಂದು 450 ml ಬರೋ ತನಕ ನಾವು ಇದನ್ನು ಕಾಯಿಸ್ಕೊಳ್ಬೇಕು. ಅಂದರೆ ಹಾಲು ಸ್ವಲ್ಪ ದಪ್ಪ ಆದರೆ ಕಾಯಿಸಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಕಾಯಿಸ್ಕೊಳ್ಬೇಕು. ದಪ್ಪ ಹಾಲೆ ತೊಗೊಳ್ಳಿ, ದಪ್ಪ ಹಾಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಲು ಇವಾಗ ಚೆನ್ನಾಗಿ ಕುದೀತಿದೆ, ಹಾಲಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಈ ಸ್ಟೇಜಲ್ಲಿ ನಾನು ಇದಕ್ಕೆ ಮಖಾನ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಎಲ್ಲನೂ ಪುಡಿ ಮಾಡಿ ಹಾಕ್ಬೋದು ಮಖಾನನ. ನಾನು ಸ್ವಲ್ಪ ಭಾಗದಷ್ಟು ಇಟ್ಟಿದ್ದೀನಿ. ಕೆಲವರಿಗೆಲ್ಲ ಈ ಮಖಾನ ಫುಲ್ ಪೀಸ್ ಪಾಯಸದಲ್ಲಿ ಸಿಗೋದು ಇಷ್ಟ ಆಗಲ್ಲ, ಅಂಥವ್ರು ಬೇಕಿದ್ದರೆ ಎಲ್ಲನೂ ಪುಡಿ ಮಾಡಿ ಹಾಕ್ಕೊಳ್ಬೋದು. ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಟೈಮ್ ತಾಗೋದಿಲ್ಲ ಇದು. ಇವಾಗ ಉಳಿದಿರೋ ಮಖಾನ ಇದೆ ಅಲ್ವ, ಅದನ್ನು ಕೂಡ ಸೇರಿಸಿದ್ರಾಯ್ತು. ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಇದಕ್ಕೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಟೇಸ್ಟಿಗೆ ಬೇಕಾದಷ್ಟು ನೀವು ಸಕ್ಕರೆನ ಯೂಸ್ ಮಾಡಿ. ಜಾಸ್ತಿ ಸಿಹಿ ಯೂಸ್ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಾಕಿದ್ರಾಯ್ತು. ನೀವು ಹಾಕಿಬಿಟ್ಟು ಸಕ್ಕರೆ ಕರಗಬೇಕು ಅಷ್ಟರ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಕುದಿ ಬಂದಿದೆ. ಮತ್ತು ಇವಾಗ ಡ್ರೈ ಫ್ರೂಟ್ಸ್ ಇದೆ ಅಲ್ವಾ, ನಾವು ರೋಸ್ಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡದ್ದು, ಅದನ್ನು ಹಾಕಿದ್ರಾಯಿತು. ಆಮೇಲೆ ನಾನು ಸ್ವಲ್ಪ ಪಿಸ್ತಾನೂ ಹಾಕ್ತಾಯಿದ್ದೀನಿ. ಇದನ್ನು ನಾನು ರೋಸ್ಟ್ ಮಾಡ್ಕೊಂಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಅಂಜೂರ, ವಾಲ್ನಟ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಬೋದು, ಬೇರೆ ಡ್ರೈ ಫ್ರೂಟ್ಸ್ ಕೂಡ. ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಂದು ಕುದಿ ಬಂದರೆ ಮಖಾನ ಪಾಯಸ ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮೊದಲೇ ಸರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.